ಪ್ರಕೃತಿ ಮಡಿಲಲ್ಲಿ ಈ ಬಾರಿಯ ಓಣಂ ಹಬ್ಬವನ್ನ ಆಚರಿಸಬೇಕಂತ ನೀವೇನಾದ್ರೂ ಪ್ಲಾನ್ ಮಾಡಿದ್ರೆ ಮೂಡಬಿದ್ರೆಯ ಎಸ್ಟೇಟ್ ರೆಸಾರ್ಟ್ ನಿಮಗೊಂದು ಉತ್ತಮ ಆಯ್ಕೆ. ನಮಸ್ಕಾರ ಮಂಗಳೂರು. ಓಣಂ ಹಬ್ಬಕ್ಕಾಗಿಯೇ ಈ ಬಾರಿ ಎಸ್ಟೇಟ್ ರೆಸಾರ್ಟ್ ನಲ್ಲಿ ಇದೇ ಶನಿವಾರ ಮತ್ತು ಭಾನುವಾರ ಓಣಂನ ಒಂದು ವಿಶೇಷ ಊಟದ ವ್ಯವಸ್ಥೆ ಮಾಡಲಾಗಿದೆ. ಅದರಲ್ಲೂ ಕೂಡ ವೆರಿ ಸ್ಪೆಷಲ್ ಅಂದ್ರೆ ಓಣಂ ಅಡುಗೆಗಾಗಿ ಕೇರಳದ ಸ್ಪೆಷಲ್ ಅಡುಗೆ ಎಕ್ಸ್ಪರ್ಟ್ ಗಳನ್ನು ಕೂಡ ಎಸ್ಟೇಟ್ ರೆಸಾರ್ಟ್ಗೆ ಕರೆಸ್ತಾ ಇದ್ದಾರೆ ಮತ್ತು ಅವರು ನಿಮ್ಗೆ ಓಣಂ ಖಾದ್ಯವನ್ನ ತಯಾರು ಮಾಡ್ತಾರೆ. ಎಷ್ಟು ಮಾತ್ರ ಅಲ್ಲದೆ ನಿಮಗೆ ಟ್ರೆಡಿಷನಲ್ ವೇನಲ್ಲೇ ಊಟ ಕೂಡ ಮಾಡಬಹುದು. ಅಂದ್ರೆ ಬಾಳೆ ಎಲೆಯಲ್ಲೇ ಓಣಂ ಊಟ ಸವಿಯುವಂತಹ ಒಂದು ಒಳ್ಳೆ ಅವಕಾಶ. ಇನ್ನು ಒಬ್ರು ವ್ಯಕ್ತಿಗೆ 444 ರೂಪಾಯಿ ಪಾವತಿಸಿದ್ರೆ ನಿಮಗೊಂದು ಪ್ರಕೃತಿ ದತ್ತವಾದ ಬ್ಯೂಟಿಫುಲ್ ಲೊಕೇಶನ್ ಹೊಂದಿರುವ ಮೂಡಬಿದ್ರೆಯ ಎಸ್ಟೇಟ್ ರೆಸಾರ್ಟ್ ನಲ್ಲಿ ಈ ವರ್ಷದ ಓಣಂ ಹಬ್ಬವನ್ನ ನೀವು ನಿಮ್ಮ ಪ್ರೀತಿ ಪಾತ್ರರ ಜೊತೆ ಸವಿಯಬಹುದಾಗಿದೆ. ಇನ್ನು ನೀವೇನಾದ್ರೂ ಗ್ರೂಪ್ ಬುಕ್ಕಿಂಗ್ ಮಾಡೋದಾದ್ರೆ ಒಂದು ಟೀಮ್ ಆಗಿ ಓಣಂ ಸೆಲೆಬ್ರೇಷನ್ ಮಾಡ್ತೀರಾ ಅಂತಾದ್ರೆ ನಿಮ್ಗೆ ಅದಕ್ಕೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಸಿಗ್ತಾ ಇದೆ. ಈಗಾಗಲೇ ಜನರ ನೆಚ್ಚಿನ ತಾಣವಾಗಿರುವ ಎಸ್ಟೇಟ್ ರೆಸಾರ್ಟ್ ಓಣಂ ಹಬ್ಬದ 2 ದಿವಸ ಪೂರ್ತಿಯಾಗಿ ಓಣಂ ಡೆಕೋರೇಷನ್ ನಿಂದ ಕಂಗೊಳಿಸಲಿದೆ. ಹಾಗಿದ್ರೆ ಇನ್ಯಾಕೆ ತಡ, ಓಣಂ ವಿಶೇಷ ಊಟಕ್ಕೆ ಮೂಡಬಿದ್ರೆಯ ಎಸ್ಟೇಟ್ ರೆಸಾರ್ಟ್ಗೆ ಬನ್ನಿ. ಲಿಮಿಟೆಡ್ ಅವಕಾಶಗಳು ಇರುವ ಹಿನ್ನೆಲೆಯಲ್ಲಿ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿ ನಿಮ್ಮ ಸೀಟುಗಳನ್ನ ಕಾಯ್ದಿರಿಸಿ. ಈ ಕೆಳಕಂಡ ನಂಬರಿಗೆ ಕಾಲ್ ಮಾಡಿ ಮರಿಬೇಡಿ. ಮೂಡಬಿದ್ರೆಯ ಎಸ್ಟೇಟ್ ರೆಸಾರ್ಟ್ ನಲ್ಲಿ ಓಣಂನ ವಿಶೇಷ ಖಾದ್ಯ. ಥ್ಯಾಂಕ್ ಯು.